JCB ಯಂತ್ರದ ಮೂಲಕ ಪ್ರಥಮವಾಗಿ ನಾವು ಸಮತಟ್ಟುಗೊಳಿಸಿದ್ದೇವೆ. ಅದು ಸರಿಯಾಗಿ ಆಗಲಿಲ್ಲ. ಮತ್ತು ಇಟಾಚಿ ಮುಖಾಂತರವಾಗಿ ಜಾಗವನ್ನು ಸಮತಟ್ಟುಗೊಳಿಸಿ ನಂತರ ಹುಡಿಮಣ್ಣಿಗೆ ಉಳುಮೆ ಮಾಡಬೇಕೆನ್ನುವಂಥ ನಿಟ್ಟಿನಲ್ಲಿ ನಾವು ಟ್ರಾಕ್ಟರ್ ಯಂತ್ರದ ಮೂಲಕ ಒಬ್ಬರನ್ನು ನಾವು ವಿಚಾರಿಸಿದಾಗ ಅವರು ಮಾಡಿಕೊಡ್ತೇನೆ ಅಂತ ಹೇಳಿಕೊಂಡ್ರು. ನಂತರ ಸುಮಾರು 10 ದಿವಸಗಳಾದ ನಂತರ ಫೋನ್ ರಿಸೀವ್ ಮಾಡಿದ್ದು ನಿಲ್ಲಿಸಿದರು. ಮತ್ತು ಅವರ ಮನೆಗೆ ಹೋಗಿ ಅವರ ಹೆಂಡತಿಯ ಮೊಬೈಲ್ನಿಂದ ಕರೆ ಮಾಡಿದೆ, ಉಳುಮೆ ಮಾಡಿಕೊಡ್ಬೋದಾ ಹುಡಿಮಣ್ಣಿಗೆ ಅಂತ ಕೇಳಿದಾಗ ಅವ್ರು ಮಾಡಿಕೊಡ್ತೇನೆ, ನಾಳೆ ಆದಿತ್ಯವಾರ ಬರ್ತೇನೆ ಅಂತ 2 ಗಂಟೆಯ ನಂತರ ಬರ್ತೇನೆ ಅಂತ ಹೇಳಿದರು. ನಂತರ 4 ಗಂಟೆಯ ತನಕ ಕಾದು ಫೋನ್ ಮಾಡುವಾಗ ಫೋನ್ ರಿಸೀವ್ ಮಾಡಲಿಲ್ಲ. ಕೃಷಿ ಗದ್ದೆಯ ಕೆಲಸದಿಂದ ದೂರ ಸರಿಯುತ್ತಿರುವಂತಹ ಇಂದಿನ ಯುವ ಜನತೆಯ ಮಧ್ಯೆ ಗುತ್ತಿಗೆದಾರನೋರ್ವ ಯಂತ್ರವನ್ನು ಕಾಯದೆ ತನ್ನ ಹಾರೆ ಪಿಕ್ಕಾಸಿನ ಮೂಲಕವೇ ಸುಂದರವಾದ ಗದ್ದೆಯನ್ನು ನಿರ್ಮಿಸಿ ಸಾಹಸ ಮೆರೆದಿದ್ದಾನೆ. ಗುತ್ತಿಗೆದಾರನಾಗಿ ಸಾಮಾಜಿಕ ಸೇವಕನಾಗಿ ಸಾಕಷ್ಟು ಉತ್ತಮ ಕೆಲಸಗಳ ಮೂಲಕ ಗಮನ ಸೆಳೆದಿರುವಂತಹ ಶಿರ್ತಾಡಿಯ ಸುರೇಂದ್ರ ಕೆ ಮತ್ತು ಅವರ ಕುಟುಂಬದವರು ಯಂತ್ರಗಳ ಸಹಾಯವಿಲ್ಲದೆ ಗತಕಾಲದಂತೆ ಮಾನವ ನಿರ್ಮಿತ ಗದ್ದೆಯನ್ನು ಈಗಲೂ ಮಾಡಬೇಕೆನ್ನುವುದನ್ನು ತೋರಿಸಿಕೊಟ್ಟು ಮಾದರಿಯಾದ ಕೃಷಿಕರಾಗಿದ್ದಾರೆ. ಮೂಡಬಿದಿರೆ ತಾಲೂಕಿನ ಶಿರ್ತಾಡಿಯ ಕಂದಿರುವಿನ JNS ಮನೆ ಎದುರು ಸುರೇಂದ್ರ ಅವರ ಒಂದಿಷ್ಟು ಜಾಗವಿತ್ತು. ಉದ್ಯಮದೊಂದಿಗೆ ತಮ್ಮ ಕೃಷಿ ಚಟುವಟಿಕೆಯ ಮೇಲಿನ ಪ್ರೀತಿ ಇಟ್ಟುಕೊಂಡಿರುವ ಸುರೇಂದ್ರ ಅವರಿಗೆ ತಮ್ಮ ಮನೆ ಮುಂದೆಯೇ ಒಂದು ಗದ್ದೆ ಬೇಕೆಂಬ ಹಂಬಲವಿತ್ತು. ಇವರ ತಂದೆ ಕೂಡ ಉತ್ತಮ ಕೃಷಿಕರಾಗಿ ಹಲವು ಪುರಸ್ಕಾರಗಳನ್ನು ಗಳಿಸಿದ್ದವರು. ಕೊನೆಗಾಲದವರೆಗೆ ಕೃಷಿ ಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದವರು. ಹಾಗಾಗಿ ತಾನು ಅದೇ ಹಾದಿಯಲ್ಲಿ ಮುಂದುವರಿಯಬೇಕೆಂಬ ಇಚ್ಛೆಯಿಂದ ಮನೆ ಮುಂದಿನ ಜಾಗವನ್ನ JCB ಮೂಲಕ ಸಮತಟ್ಟುಗೊಳಿಸಿದ್ದರು. ಆದರೆ ಕೆಲವು ಕಲ್ಲು ಮಣ್ಣು ಎಂದು ಬಾಕಿಯಾಗಿತ್ತು. ಜಾಗ ಸಮತಟ್ಟಾಗಿ ಒಂದು ಗದ್ದೆಯ ರೂಪಕ್ಕೆ ಬರಬೇಕಾದರೆ ಅದಕ್ಕೆ ಟ್ರ್ಯಾಕ್ಟರ್ನ ಅಗತ್ಯವಿದೆ. ಟ್ರ್ಯಾಕ್ಟರ್ನವರು ನಾಳೆ ಬರ್ತೇವೆ, ನಾಡಿದ್ದು ಬರ್ತೇವೆ ಎಂದು ದಿನವನ್ನ ದೂಡಿದರೆ ವಿನಃ ಕಂದಿರುವಿನ ಆ ಕೃಷಿ ಕಾಯಕದತ್ತ ಹೋಗಲೇ ಇಲ್ಲ. ಟ್ರ್ಯಾಕ್ಟರ್ನ ಹಾದಿ ನೋಡಿ ಸುಸ್ತಾದ ಸುರೇಂದ್ರ ಅವರು ತಮಗೆ ಬೇಕಾದವರನ್ನ ಬರಲು ಹೇಳಿ ಹಾರೆ ಪಿಕ್ಕಾಸನ್ನ ಕೈಗೆತ್ತಿಕೊಂಡರು. ಅವರ ತಾಯಿ ನೀಲಮ್ಮ ಪೂಜಾರ್ತಿ ಮತ್ತು ಕುಟುಂಬದ ಹಿರಿಯರು ಕೃಷಿಕರೂ ಆದ ಶಿವಪ್ಪ ಪೂಜಾರಿಯವರು ಈ ಕೆಲಸಕ್ಕೆ ಮುಹೂರ್ತವನ್ನ ನೆರವೇರಿಸಿದರು. ಹಾರೆ ಪಿಕ್ಕಾಸಿನ ಮೂಲಕವೇ 4 ದಿನಗಳಲ್ಲಿ ಕೆಲಸ ಮಾಡಿ ಒಂದು ಸುಂದರವಾದ ಗದ್ದೆಯನ್ನ ನಿರ್ಮಿಸಿ ಮಾದರಿಯಾಗುವ ಜೊತೆಗೆ ಇತರರು ಈ ಮನೆ ಎದುರಿನ ಗದ್ದೆಯನ್ನ ನೋಡುವಂತೆ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. 1 ರೌಂಡ್ ಗದ್ದೆಯ ಉಳುಮೆ ಕೆಲಸವನ್ನ ಮಾಡಿ ಮುಗಿಸಿ ನೇಜಿ ನೆಡುವ ಕೆಲಸವನ್ನು ಪೂರ್ಣಗೊಳಿಸುವ ಮೂಲಕ ಮನಸ್ಸು ಮಾಡಿದ್ರೆ ಏನು ಸಾಧನೆ ಮಾಡಬಹುದೆನ್ನುವುದನ್ನ ಸುರೇಂದ್ರ ಅವರು ಮಾಡಿ ತೋರಿಸಿಕೊಡುವ ಮೂಲಕ ಇನ್ನಷ್ಟು ಯುವ ಜನರಿಗೆ ಮಾದರಿಯಾಗಿದ್ದಾರೆ.